ಬಂಟ್ವಾಳ ತಾಲೂಕಿನ ಸುರಿಬೈಲ್ ದಾರುಲ್ ಅಶಾರಿಯಾ ಎಜುಕೇಷನ್ ಸೆಂಟರ್ನ ಸಂಸ್ಥಾಪಕರಾದ ಶೈಖುನಾ ಮರ್ಹಂ ಸುರಿಬೈಲ್ ಉಸ್ತಾದ್ರ 18ನೇ ಅಂಡನೇರ್ಜೆ ಹಾಗೂ ಶೈಖುನಾ ಪಿಎ ಉಸ್ತಾದ್ರ ಅನುಸ್ಮರಣೆ ಹನೀಫಿ ಸನದು ದಾನ ಮಹಾಸಮ್ಮೇಳನ ಇದೇ 11, 12 ಮತ್ತು 13ರಂದು ನಡೆಯಲಿದೆ ಎಂದು ದಾರುಲ್ ಅಶಾರಿಯಾದ ಸ್ವಾಗತ ಸಮಿತಿಯ ಸಂಚಾಲಕರಾದ ಕೆಎ ಹಾಜಿ ಅಬ್ದುಲ್ ಹಮೀದ್ ಕೊಡಂಗಾಯಿ ತಿಳಿಸಿದರು. ಅವರು ವಿಟ್ಲದ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸುರಿಬೈಲು ದಾರುಲ್ ಅಶ್ ಅರಿಯಾಹಾ ಎಜುಕೇಷನಲ್ ಸೆಂಟರ್ನಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ವುಮೆನ್ಸ್ ಕಾಲೇಜ್, ಹಿಫುಲುಲ್ ಕುರ್ಆನ್ ಕಾಲೇಜ್, ಅನಾಥ ನಿರ್ಗತಿಕರ ಮಂದಿರ ಕಾರ್ಯಾಚರಿಸ್ತಾ ಇದೆ. ಈ ಸಂಸ್ಥೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಉಚಿತವಾಗಿ ಧಾರ್ಮಿಕ, ಲೌಕಿಕ ವಿದ್ಯಾಭ್ಯಾಸ, ಊಟೋಪಚಾರ ಮತ್ತು ವಸತಿಗಳ ಪ್ರಯೋಜನವನ್ನು ಪಡಿತಾ ಇದ್ದಾರೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷವೂ ಡಿಸೆಂಬರ್ 11ರಂದು ಬುಧವಾರ ಸಂಜೆ ಸೈಯದ್ ಶಿಹಾಬುದ್ದೀನ್ ಮದಕಾ ಅವರ ನೇತೃತ್ವದಲ್ಲಿ ಮರ್ಹೂಮ್ ಸುರಿಬೈಲ್ ಉಸ್ತಾದರ ಮಕಬರ ಜಿಯಾರತ್ ಕಾರ್ಯಕ್ರಮ ಆರಂಭವಾಗಲಿದೆ. ಕೋಯಾ ಕಾಪಾಡ್ ಹಾಗೂ ಸಂಗಡಿಗರು, ಕೋಜಿಕೋಡ್ ಕೇರಳ ಇವರ ನೇತೃತ್ವದಲ್ಲಿ ಮಹಳರತ್ತು ರಿಫಾಯಿಯಾ ಮಜ್ಲಿಸ್ ಜಲಾಲಿಯಾ ರಾತೀಬು ನಡೆಯಲಿದೆ. 13ರಂದು ಮಧ್ಯಾಹ್ನ ಸೈಯದ್ ಕುಂಬೋಳ್ ತಂಗಳ್ ಅವರ ನೇತೃತ್ವದಲ್ಲಿ ಸ್ಥಾನವಸ್ತ್ರ ವಿತರಣೆ, ಸಂಜೆ 4 ಗಂಟೆಗೆ ಬೋಳಂತೂರಿನಿಂದ ಅಶ್ ಅರಿಯಾಹಕ್ಕೆ ಸಂದಲ್ ಮೆರವಣಿಗೆ ಬಳಿಕ ಸಮಾರೋಪ ಸಮ್ಮೇಳನದಲ್ಲಿ ಕೂರಾ ತಂಗಳ್ ನೇತೃತ್ವ ನಡೆಯಲಿದ್ದು, ಮೌಲಾನಾ ಪೆರೋಡ್ ಅಬ್ದುಲ್ ರಹಿಮಾನ್ ಸಖಾಫಿ ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ. ಈ ಸಂದರ್ಭ ಶೈಖುನಾ ಅಲಿಕುಂಜಿ ಉಸ್ತಾದ್, ಬೇಕಲ ಉಸ್ತಾದ್, ಮಾಣಿ ಉಸ್ತಾದ್, ಕಾವಳಕಟ್ಟೆ ಹಜ್ರತ್ ಹಾಗೂ ಮತ್ತಿತರರು ವಿವಿಧ ಜವಾಬ್ದಾರಿಯನ್ನು ನಿಭಾಯಿಸಲಿದ್ದಾರೆ ಎಂದರು. ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಂದು 13ನೇ ತಾರೀಕಿನಂದು ಫತಮಲ್ ಬುಖಾರಿ ಸಂಗಮ, ಅದೇ ರೀತಿ ಸನದಾನ ಸಮ್ಮೇಳನ, ಇದಕ್ಕೆ ಹಲವಾರು ದಿಗ್ಗಜ ಮಹಾನರು ಭಾಗವಹಿಸಲಿದ್ದಾರೆ. ಇದರ ಭಾಗವಾಗಿ ಹನೀಫಿ ಸಂಗಮ, ಸಾರ್ವಜನಿಕ ವೇದಿಕೆ ಶಿಬಿರ, ಸೌಹಾರ್ದ ಸಂಗಮ, ಬೃಹತ್ ಆಧ್ಯಾತ್ಮಿಕ ಸಂಗಮ ಇಂಥ 10 ಹಲವು ಕಾರ್ಯಕ್ರಮಗಳನ್ನು ಇದರ ಭಾಗವಾಗಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಸೈಯದ್ ಫಜಲ್ ಕೊಯಮತ್ ತಂಗಳವರ ಸನದಾನ ನೇತೃತ್ವವನ್ನು ವಹಿಸುವುದರ ಮೂಲಕ ಮೌಲಾನಾ ಪೇರೋಡ್ ಅಬ್ದುಲ್ ರಹಮಾನ್ ಸಖಾಫಿಯವರು ಮುಖ್ಯ ಪ್ರಭಾಷಣ ನಡೆಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಎಲ್ಲ ರೀತಿಯಲ್ಲಿಯೂ ಪ್ರಚಾರಪಡಿಸಿ ಯಶಸ್ವಿಗೆ. ಸುದ್ದಿಗೋಷ್ಠಿಯಲ್ಲಿ ದಾರುಲ್ ಅಶ್ ಅರಿಯಾಹದ ಸದಸ್ಯರಾದ ಅಬ್ದುಲ್ ರಶೀದ್ ಹನೀಫಿ, ಅಬ್ದುಲ್ ವಾಜಿದ್ ಹನೀಫಿ, ಪ್ರಚಾರ ಸಮಿತಿಯ ಯುಎಸ್ ಉಸ್ಮಾನ್ ಹಾಜಿ, ಎಸ್ಎಂಎಯ ಉಮ್ಮರ್ ಬಾಕಿಮಾರ್, ಸಿದ್ದಿಕ್ ಕುಕ್ಕಾಜೆ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.